ಸೋಮೇಶ್ವರ ಉಚ್ಚಿಲ ಸಮುದ್ರ ತೀರದಲ್ಲಿ ನೀಲಿ ತೆರೆಗಳು ದಡಕ್ಕೆ ಅಪ್ಪಳಿಸಲು ಆರಂಭಿಸಿವೆ. ಅರಬ್ಬಿ ಸಮುದ್ರದ ಮಲ್ಪೆ ಕಾರವಾರ ಉದ್ದಕ್ಕೂ ನೀಲಿ ಬೆಳಕು ಕಾಣಿಸಿಕೊಳ್ಳುತ್ತಿರುವ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹರಡುತ್ತಿದ್ದಂತೆ ಸೋಮೇಶ್ವರ ಸಮುದ್ರ ತೀರದಲ್ಲಿ ಜನ ಜಮಾಯಿಸಿ ನೀಲಿ ಬೆಳಕು ದಡಕ್ಕೆ ಅಪ್ಪಳಿಸುವುದನ್ನು ಕಂಡು ಬೆರಕಾದ್ರು. ಉಳ್ಳಾಲ, ಮುಕ್ಕಚ್ಚೇರಿ, ಸೋಮೇಶ್ವರ, ಉಚ್ಚಿಲ, ತಲಪಾಡಿ ಭಾಗಗಳಲ್ಲಿ ಸಮುದ್ರದ ಅಲೆಗಳಲ್ಲಿ ನೀಲಿ ಬೆಳಕು ಕಾಣಿಸಿಕೊಂಡಿದೆ. ಹಲವು ದಿನಗಳಿಂದ ಬೆಳಕು ಕಾಣುತ್ತಿದ್ದರೂ ಕಾರವಾರ, ಮಲ್ಪೆ ಸಮುದ್ರ ತೀರದ ಬೆಳಕಿನ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ಉಳ್ಳಾಲ ಭಾಗದಲ್ಲಿಯೂ ಕುತೂಹಲಿಗರು ಸಮುದ್ರ ತೀರದಲ್ಲಿ ತಡರಾತ್ರಿಯವರೆಗೆ ಉಳಿದು ಅಲೆಗಳ ಜೊತೆಗೆ ನೀಲಿ ಬೆಳಕಿನ ಆಟವನ್ನ ಮೊಬೈಲ್ ಹಾಗೂ ಕ್ಯಾಮೆರಾಗಳ ಮೂಲಕ ಸೆರೆ ಹಿಡಿದರು. ವೈಜ್ಞಾನಿಕ ಕಾರಣ ಹಲವು ಇದ್ರೂ ಈ ಕುರಿತು ತಲೆಕೆಡಿಸಿಕೊಳ್ಳದ ಜನತೆ ಸಮುದ್ರದ ವಿಹಂಗಮ ನೋಟವನ್ನ ಕಂಡು ಬೆರಕಾದ್ರು. ನಾವೀಗ ಸೋಮೇಶ್ವರ ಬೀಚಲ್ಲಿದ್ದೇವೆ. ನೋಡಿ, ಕಡಲೆಲ್ಲ ನಮಗೆ ನೀಲಿ ನೀಲಿ ಕಾಣ್ತಾ ಇದೆ ಇಲ್ಲಿ. ಯಾಕಂದರೆ ನಿನ್ನೆಯಿಂದ ಮೊನ್ನೆ ಎಲ್ಲ ಕಾರವಾರ, ಮಲ್ಪೆ, ಉಡುಪಿ ಈ ಕಡೆ ಎಲ್ಲ ನೀಲಿ ನೀಲಿ ಕಾಣ್ತಿತ್ತು. ಇವಾಗ ನಾವು ಅದಕ್ಕೋಸ್ಕರ ಸೋಮೇಶ್ವರ ಬೀಚ್ಗೆ ಬಂದೇವೆ. ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನೀಲಿ ನೀಲಿ ಎಲ್ಲ ಕಾಣ್ತಾ ಇದೆ. ಹಾಗೆ ಈಗ ತುಂಬ ಮಂದಿ ಬಂದಿದ್ದಾರೆ. ಇಲ್ಲಿ ಎಲ್ಲರೂ ತುಂಬ ಜನಗಳೆಲ್ಲ ಬಂದು ಇಲ್ಲಿ ನೋಡ್ತಾ ಇದ್ದಾರೆ. ಇದರ ವೈಜ್ಞಾನಿಕ ಕಾರಣ ಏನಾದರೂ ಗೊತ್ತಾಗಿದೆ? ಇಲ್ಲ, ಇದಕ್ಕೆ ಇನ್ನೂ ಕೂಡ ವೈಜ್ಞಾನಿಕ ಕಾರಣ ಏನಂತ ತಿಳಿದು ಬಂದಿಲ್ಲ. ವಿಜ್ಞಾನಿಗಳು ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ಇತ್ತೆಂಗಳು ಸೋಮೇಶ್ವರ ಬೀಚ್ ಆಯ್ತಲ್ಲ ಪೂರ ಕಡಲ ಅಲೆ ಬಂದಾಗ ನೀಲಿ ಕಲರ್ ತೋಜುದು ಬಾರಿ ಒಂದು ಶೋಕು ಅವೇನು ತೂವೇರೆ ಮುಲ್ಪ ಕೈತಲ್ಲ ಮಸ್ತ್ ಜನ ಬೈದೇರು ಹೊಲ್ತೊಲ್ ತಗೊಂಡು ಬೈದೇರು. ಇಡೀ ಸೋಮೇಶ್ವರ ಬೀಚ್ ಇಡೀ ಜನ ಐತೆ ಜಿಂಜಿದೇರು ಕತ್ತಲೆಗೆ.